ಹಾಯ್ ಗೈಸ್, ಇವತ್ತು ನನ್ನ ವೀಕ್ ಆಫ್. ಹಾಗೆ ನಾವೆಲ್ಲ ಕುಡ್ಲ ಟೀಮ್ ನವರು ಸ್ನೋ ಸಿಟಿಗೆ ಹೋಗುವಂತ ಹೊರಟ್ವಿ. ಆಲ್ರೆಡಿ 12 ಗಂಟೆ ಆಗಿತ್ತು, ಆದ್ರೂ ನಂದು ಬ್ರೇಕ್ಫಾಸ್ಟ್ ಆಗಿರ್ಲಿಲ್ಲ. ಹಾಗೆ ಪರೋಟ ತಿಂದು ನಾವು ಸ್ನೋ ಸಿಟಿಗೆ ಬಂದ್ವಿ. ಕೌಶಲ್ಯನ ಹತ್ರ ಕ್ರೆಡಿಟ್ ಕಾರ್ಡ್ ಇರುವಾಗ ನಮ್ಗೆ ಅಮೌಂಟಿಗಂತೂ ಟೆನ್ಷನ್ ಇರ್ಲಿಲ್ಲ. ಈ ಗೊಂಬೆ ನೋಡುವಾಗ ಸೇಮ್ ನಮಗೆ ಸರಿ ತಂತರನೇ ಕಾಣ್ತಾ ಇತ್ತು. ನಮ್ಮೂರಲ್ಲೆಲ್ಲ ತೋಟಕ್ಕೆ ಹಾಕುವ ಶೂ ಇದೆಯಲ್ಲ, ಅದನ್ನ ಹಾಕಿ ನಾವು ಫುಲ್ ಸ್ಟೈಲ್ ಆದ್ವಿ. ಜೋರಾದ ಚಪ್ಪಾಳೆ ಕೊಡಿ ಗೈಸ್, ಯಾಕಂದ್ರೆ ಈ ಅಕ್ಕ ಶೂ ಉಲ್ಟಾ ಪಲ್ಟಾ ಹಾಕಿದೆ. ಫುಲ್ ರೆಡಿ ಆಗಿ ನಾವು ಸ್ನೋ ಸಿಟಿ ಒಳಗೆ ಬಂದ್ವಿ. ನಾನಂತೂ ಲೈಫ್ ಅಲ್ಲಿ ಫಸ್ಟ್ ಟೈಮ್ ಸ್ನೋ ಸಿಟಿ ನೋಡಿದ್ದು. ಫುಲ್ ಅಂದ್ರೆ ಫುಲ್ ಖುಷಿ ಆಯ್ತು ಗೈಸ್. ಇಲ್ಲಿರೋ ಗೇಮ್ ಅಲ್ಲಿ ನನಗೆ ಫೇವ್ರೇಟ್ ಒನ್ ಅಂದ್ರೆ ಇದೆ ಗೈಸ್, ಯಾಕಂದ್ರೆ ನಾನಂತೂ ಲೈಫ್ ಅಲ್ಲಿ ಫಸ್ಟ್ ಟೈಮ್ ಆಟಾಡಿದ್ದು. ಆದ್ರೆ ನಂಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಗೈಸ್. ಇಲ್ಲಿ ನಿಮ್ಗೆ 1 ಗಂಟೆ ಟೈಮ್ ಕೊಡ್ತಾರೆ, ಅಷ್ಟ್ರಲ್ಲಿ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಎಂಜಾಯ್ ಮಾಡ್ಬೇಕು. ಮಕ್ಳು ಆಟಾಡೋ ಜಾರ್ಬಂಡಿ ಕೂಡ ಬಿಡ್ಲಿಲ್ಲ ಗೈಸ್, ನಾವ್ ಅದ್ರಲ್ಲೂ ಎಂಜಾಯ್ ಮಾಡಿದ್ವಿ. ಆಮೇಲೆ ನಮಗೆ ಸ್ನೋ ರೈನ್ ಇತ್ತು, ಸೊ ಅದ್ರಲ್ಲೂ ಎಂಜಾಯ್ ಮಾಡಿ ಲಾಸ್ಟ್ ಗೆ ಡಿಜೆ ಇದ್ರಂತೂ ನಿಮಗೆ ಗೊತ್ತಲ್ವಾ, ನಮಗೆ ಸುಮ್ಮನೆ ಇರ್ಲಿಕ್ಕಂತೂ ಆಗೋದೇ ಇಲ್ಲ. ಫುಲ್ ಎಂಜಾಯ್ ಮಾಡಿದ್ವಿ, ಡ್ಯಾನ್ಸ್ ಮಾಡಿ 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 ಸುಸ್ತಾಗಿ ಹೋದ್ವಿ. ಹೊರಗೆ ಬಂದ್ಮೇಲೆ ಗೊತ್ತಾಯ್ತು ಗೈಸ್, ನಮಗೆ ಉಸಿರಾಡ್ಲಿಕ್ಕೆ ಉಸಿರೇ ಸಿಗ್ತಾ ಇಲ್ಲ ಅಂತ. ಎಂಜಾಯ್ ಮಾಡಿ ತುಂಬಾ ಹಸಿವಾಗ್ತಿತ್ತು. ನಮ್ಮ ಪಯಣ ನೆಕ್ಸ್ಟ್ ಸೀದಾ ಹೋಟೆಲ್ ಕಡೆಗೆ. ಹೋಟೆಲ್ ಅಲ್ಲಿ ಸಮ ಮುಕ್ಕಿ ಸೀದಾ ನಮ್ಮ ರೂಮ್ಗೆ. ಇಷ್ಟೇ ಇವತ್ತಿನ ಮಿನಿ ವ್ಲಾಗ್. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್.